ನಗರದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ವಿಶ್ವ ಶಾಂತಿಗಾಗಿ ಶತ ಸಿಯಾಳಾಭಿಷೇಕ ಮತ್ತು ವಿಶೇಷ ಪೂಜೆಯು ನಡೆಯಿತು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರಗರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ. ಜಗತ್ತಿನಾದ್ಯಂತ ಯುದ್ಧದ ಕಾರ್ಮೋಡ ಆವರಿಸಿದ್ದು, ಯುದ್ಧದಿಂದಾಗಿ ಸಹಸ್ರಾರು ಅಮಾಯಕರು ಬಲಿಯಾಗುತ್ತಿದ್ದಾರೆ. ಜೊತೆಗೆ ಜಗತ್ತಿನಾದ್ಯಂತ ಆರ್ಥಿಕ ಸ್ಥಿತಿ ಹದಗೆಟ್ಟು ಜನಸಾಮಾನ್ಯರು ತೊಂದರೆ ಅನುಭವಿಸುವಂತಾಗಿದೆ. ಯುದ್ಧವನ್ನು ತಪ್ಪಿಸಲು ಮಾನವರಿಂದ ಅನೇಕ ಪ್ರಯತ್ನಗಳು ನಡೆಯುತ್ತಿದೆ. ಈ ಹಿನ್ನೆಲೆ ವಿಶ್ವ ಶಾಂತಿಗಾಗಿ ಜೊತೆಗೆ ದೇವರ ಅನುಗ್ರಹಕ್ಕಾಗಿ ಶ್ರೀ ಕ್ಷೇತ್ರದಲ್ಲಿ ಶತ ಸಿಂಹಾಳಾಭಿಷೇಕ ಮತ್ತು ವಿಶೇಷ ಪೂಜೆಯು ನಡೆಯಿತು. ಈ ಸಂದರ್ಭ ಶ್ರೀ ಗೋಕರ್ಣನಾಥ ಕ್ಷೇತ್ರ ಆಡಳಿತ ಸಮಿತಿ ಅಧ್ಯಕ್ಷರಾದ ಜೈರಾಜ್ ಎಚ್ ಸೋಮಸುಂದರಂ ಅವರು ಮಾತನಾಡಿ, ವಿಶ್ವ ಶಾಂತಿಗಾಗಿ ಸಮಾಜದ ಒಳಿತಿಗಾಗಿ ಇಂದು ಶ್ರೀ ಕ್ಷೇತ್ರದಲ್ಲಿ ದೇವರ ಅನುಗ್ರಹಕ್ಕಾಗಿ ಶತ ಸಿಂಹಾಳಾಭಿಷೇಕ ಮತ್ತು ವಿಶೇಷ ಪೂಜೆಯು ನಡೆಯಿತು ಎಂದರು. ನಮ್ಮ ಮಾತಿರಲ ಕುದ್ರೋಳಿ ದೇವಸ್ಥಾನ ಮತ್ತು ಸೇರಿದ ನಮ್ಮ ಇಡೀ ಜಗತ್ತಿಡು ಅಂತೆ ಮತ್ತು ಹೆಚ್ಚು ಕಮ್ಮಿ ಒಂದುಂಡು ಯುದ್ಧ ಅವು ಒಂದು ಬಂದು ಕೇನೊಂದಿಲ್ಲ ನಮ್ಮ ಅಂಚೆನ ಶಾಂತಿಲ ಆ ಒಂದುಂಡು. ಈ ವಿಶ್ವ ಶಾಂತಿಗೆ ಹತ್ರ ನಮ್ಮ ಈ ಒಂದು ಅಭಿಷೇಕ ಶತ ಸಿಯಾಳಾಭಿಷೇಕ ಮಲ್ತದೆ ದೇವ್ರನೊಂದು ಅನುಗ್ರಹಕ್ಕೆ ಏನೊಂದಿಲ್ಲ. ಮತ್ತು ಹ್ಯೂಮನ್ ಬೀಯಿಂಗ್ಸ್ ಮಾತಿರಲ್ಲ ಟ್ರೈ ಮಲ್ತೊಂದುಲ್ಲೇರು ಅಂಡ್ಲ ಒಂಜಿ ದೇವ್ರನೊಂಜಿ ಬೈಕ್ಲ ನಂಗೆ ಅನುಗ್ರಹ ಬೋಡು ಅಂಚೆ ಮಾತಿರಲ್ಲ ಸೇರಿದು ಮಾತಿರಲ್ಲ ನಟ್ಟದು ಗೋಕರ್ಣನಾಥೇಶ್ವರ ದೇವರ್ಲ ಅನ್ನಪೂರ್ಣೇಶ್ವರ ದೇವಿಲ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ಲ ಅಂಚನೆ ಸಕಲ ದೇವರ್ಲ ಮೂಲು ಮಾತಿರ್ಲ ಇಂಕ್ಲೆಕ್ ಒಂಜಿ ಅನುಗ್ರಹ ಕೊರಡು ಒಂದಕ್ಕೇನೊಂದಿಲ್ಲ. ಕೋಶಾಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ ಅವರು ಮಾತನಾಡಿ, ಜಗತ್ತಿನಾದ್ಯಂತ ಅಲ್ಲಲ್ಲಿ ಶಾಂತಿಗೆ ಭಂಗ ತರುವ ಕೆಲಸಗಳಾಗುತ್ತಿದ್ದು, ಇಸ್ರೇಲ್ ಇರಾನ್ ಯುದ್ಧ, ಉಕ್ರೇನ್ ರಷ್ಯಾ ಯುದ್ಧ, ಪಾಕಿಸ್ತಾನ ಭಾರತ ಯುದ್ಧ ಹೀಗೆ ಹಲವಾರು ತೊಂದರೆಗಳು ನಡೆಯುತ್ತಿದೆ. ಬೇರೆ ಬೇರೆ ರೀತಿಯಾದಂತಹ ಶಾಂತಿಗೆ ಭಂಗವನ್ನು ತರುವಂತಹ ಸನ್ನಿವೇಶಗಳು ನಡೆಯುತ್ತಿದ್ದು, ಇಂದು ದೇವರಿಗೆ ವಿಶೇಷ ಸೇವೆಯನ್ನು ಸಲ್ಲಿಸಿ ಪ್ರಾರ್ಥಿಸಲಾಯಿತು ಎಂದರು. ಇವತ್ತು ನಾವು ಜಗತ್ತಿನಾದ್ಯಂತ ನೋಡಿದರೆ ಎಲ್ಲ ಕಡೆ ಅಲ್ಲಿ ಸ್ವಲ್ಪ ಶಾಂತಿಗೆ ಭಂಗ ತರುವಂಥ ಕೆಲಸಗಳು ಆಗ್ತಾ ಇದೆ. ನಾವು ವಿಶೇಷವಾಗಿ ಈಗ ನೋಡಿದರೆ ಮೊನ್ನೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ, ಹಾಗೆಯೇ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ, ಬಾಂಗ್ಲಾದಲ್ಲಿಯೂ ಪರಿಸ್ಥಿತಿ ಒಳ್ಳೆಯದಿಲ್ಲ. ಇತ್ತೀಚೆಗೆ ನಮ್ಮ ದೇಶದಲ್ಲೂ ಕೂಡ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸ್ವಲ್ಪ ಯುದ್ಧದ ಸನ್ನಿವೇಶಗಳು ಕೂಡ ಇತ್ತು. ಬೇರೆ ಬೇರೆ ಕಡೆಯ ಶಾಂತಿಗೆ ಭಂಗ ತರುವಂಥ ಕೆಲಸಗಳು ಆಗ್ತಾಯಿದೆ. ನಾವೆಲ್ಲರೂ ಬಯಸೋದು ಭಾರತ ದೇಶ ಅಂತ ಹೇಳಿದರೆ ವಿಶೇಷವಾಗಿ ಧಾರ್ಮಿಕ ನಂಬಿಕೆಗಳ ನೆಲಗಟ್ಟಿನಲ್ಲಿ ನಿಂತಿರುವಂಥದ್ದು. ನಾವು ಏನು ಇದಾಗಬೇಕಾದ್ರೂ ನಮಗೆ ಮನೆಯಲ್ಲಿ ಕಷ್ಟ ಬಂದರೆ ಅಥವಾ ಬೇರೆ ಏನಾದರೂ ಆದರೆ ನಾವು ಬಂದು ಪ್ರಥಮವಾಗಿ ದೇವರಲ್ಲಿ ನಾವು ಪ್ರಾರ್ಥನೆಗಳನ್ನು ಸಲ್ಲಿಸ್ತೇವೆ. ಎಲ್ಲದನ್ನು ಸರಿ ಮಾಡು, ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿ ದೊರಕಲಿ ಅಂತ ಪೂಜೆ ಮಾಡುವಂಥದ್ದು. ಇವತ್ತು ಇದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಸ್ಥಾಪಿಸಲ್ಪಟ್ಟಂಥ ಒಂದು ಪುಣ್ಯಕ್ಷೇತ್ರ. ನಾರಾಯಣ ಗುರುಗಳು ಅಂತ ಯಾರು ಅಂತ ಕೇಳಿದ ನಿಮಗೆ ಇವತ್ತು ಎಲ್ರಿಗೂ ಗೊತ್ತಿದೆ. ಅವರು ನಾರಾಯಣ ಗುರುಗಳು ಅದ್ಭುತ ಕ್ರಾಂತಿಗಳನ್ನು ಮಾಡಿದವರು. ವಿಶೇಷವಾಗಿ ಅವರ ಕ್ರಾಂತಿಗಳು ಸಂಘರ್ಷರಹಿತವಾಗಿದ್ದು ಶಾಂತಿಯುತವಾಗಿ ಎಲ್ಲರೂ ಇರಬೇಕನ್ನುವಂಥದ್ದು ಅವರ ಮಂತ್ರ ಆಗಿತ್ತು. ನಾರಾಯಣ ಗುರುಗಳ ಏನು ಆದರ್ಶ ತತ್ವಗಳೇನಿದೆ ಅದನ್ನು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು, ಈ ಕ್ಷೇತ್ರದ ನವೀಕರಣದ ರೂವಾರಿ ಅವರು, ಅವರ ಮುಖಾಂತರ ನಾವೆಲ್ಲರೂ ಅಕ್ಷರ ಪಾಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಶ್ರೀ ಗೋಕರ್ಣನಾಥ ಕ್ಷೇತ್ರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ದೇವೇಂದ್ರ ಪೂಜಾರಿ ಹಾಗೂ ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿಯ ಎಲ್ಲಾ ಸದಸ್ಯರುಗಳು ಭಕ್ತಾದಿಗಳು ಭಾಗವಹಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.